ಅರುಣ್ ಕುಮಾರ್ ಪುತ್ತಿಲ್ ಅವರ ಭಿಕ್ಷೆಯಿಂದ ಶಾಸಕರಾಗಿತ್ತು ಅಂತೇಳಿ ಬಿಜೆಪಿ ರಾಜೇಶ್ ಪಟೇಲ್ ಅವರು ಹೇಳಿದ್ದಾರೆ. ನೋಡಿ, ನಾವು ಅಂತವರೆಲ್ಲ ಮಾತಾಡೋದಕ್ಕೆ ಯಾವುದೇ ಉತ್ತರವನ್ನು ಕೊಡೋದಿಲ್ಲ. ಇದು ಜನರ ತೀರ್ಮಾನ. ಅದರಿಂದ ಇಂಥ ಲೋ ಲೆವೆಲ್ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡುವವರು ನಾವಲ್ಲ. ನಾವು ಏನಿದ್ರು ಅಭಿವೃದ್ಧಿ ಬಗ್ಗೆ ಮಾತಾಡಿ ಅದಕ್ಕೆ ಉತ್ತರವನ್ನು ಕೊಡ್ತೇವೆ. ಯಾರೋ ಒಬ್ಬರು ಹೀಗೆ ಮಾತಾಡ್ತಾರೆ, ಅದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ. ಜನ ಅದನ್ನು ತೀರ್ಮಾನ ಮಾಡ್ತಾರೆ ಹೊರತು ನಾವು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ. ನೀವು ಸರ್ವಾಧಿಕಾರಿ ಅಂತ ವರ್ತಿಸ್ತಾ ಇದ್ದಾರೆ. ಸರ್ವಾಧಿಕಾರಿ ಅಂತ ನಾವು ವರ್ತಿಸುವುದಿಲ್ಲ. ಯಾರೋ ಒಬ್ರು ಹೇಳ್ತಾರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ. ಅಭಿವೃದ್ಧಿಯನ್ನು ನೋಡಿ, ನಮ್ದು ಸರ್ವಾಧಿಕಾರ ಇರುವಂತದ್ದು ಓನ್ಲಿ ಅಭಿವೃದ್ಧಿಯಲ್ಲಿ. ಅವರ ಯಾವುದೇ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡುವಂಥದ್ದಿಲ್ಲ. ಇನ್ನಷ್ಟು ಅಭಿವೃದ್ಧಿ ಮಾಡ್ತೇನೆ. ಅಭಿವೃದ್ಧಿಯನ್ನು ಸಹಿಸಿಕೊಳ್ಳಲಿಕ್ಕೆ ಆಗದವರು ಈ ತರ ಎಲ್ಲ ವಿಚಾರಗಳನ್ನು ಹೇಳಿ ದಾರಿ ತಪ್ಪಿಸುವಂತ ವ್ಯವಸ್ಥೆಗಳನ್ನು ಮಾಡ್ತಾರೆ. ನಾವು ಯಾವತ್ತೂ ಕೂಡ ದಾರಿ ತಪ್ಪುವುದಿಲ್ಲ. ನಮ್ಮ ಹತ್ರ ಇರುವುದು ಒಂದೇ ಒಂದು ಮೋಟೋ, ದ್ಯಾಟ್ ಈಸ್ ಡೆವಲಪ್ಮೆಂಟ್ ಆಫ್ ಪುತ್ತೂರು ಆರ್ ದಕ್ಷಿಣ ಕನ್ನಡ ಆ್ಯಂಡ್ ಉಡುಪಿ. ಮತ್ತು ಇವರ ಚಿಲ್ಲರೆ ಪ್ರಶ್ನೆಗಳಿಗೆ ಇವರು ಎಷ್ಟು ಹಾರಿದ್ರು ನಾವು ಅದಕ್ಕೆ ಉತ್ತರ ಕೊಡುವಂಥ ಕೆಲಸಗಳನ್ನು ಮಾಡುವುದಿಲ್ಲ. ನಾವು ಶಾಸಕನಾಗಿ ಏನೆಲ್ಲ ಕೆಲಸ ಮಾಡಬೇಕಾ ಅಭಿವೃದ್ಧಿ ನಡೆಯಲ್ಲಿ ಆ ಕೆಲಸವನ್ನು ಮಾಡ್ತೇನೆ ಹೊರತು ಇವ್ರಿಗೆ ಉತ್ತರ ಕೊಡ್ಕೊಂಡು ಹೋಗ್ಲಿಕ್ಕೆ ನಾವು ಹೋಗುದಿಲ್ಲ. ಇವ್ರು ಏನೇನು ಮಾಡ್ತಾರೆ ಅದಕ್ಕೆ ಅವರವರಿಗೆ ಉತ್ತರ ಸಿಗ್ತದೆ, ನಾವೇನು ಉತ್ತರ ಕೊಡಬೇಕಿಲ್ಲ. ಅದರಿಂದ ನಮ್ದು ಮೋಟ ಇರುವಂತದ್ದು ಅಭಿವೃದ್ಧಿ ಮಾತ್ರ ಅಲ್ಲದೆ ಬೇರೆ ಯಾವುದಕ್ಕೂ ಉತ್ತರ ಕೊಡುವಂತ ಪ್ರಶ್ನೆ. ವಿಟ್ಲದಲ್ಲಿ ರಿಂಗ್ ರೋಡ್ ಆಗಬೇಕು ಅಂತ ಹೇಳಿ ನಿನ್ನೆ ಬೇಡಿಕೆ ಕೊಟ್ಟಿದ್ದಾರೆ, ಕೇಳಲ್ಪಟ್ಟೆ. ರಿಂಗ್ ರೋಡ್ನವರಿಗೂ ಕೂಡ ಜಾಗ ಹೋಗಲ್ವಾ? ವಿಟ್ಲದ ಎಲ್ಲ ವರ್ತಕರು ಮಾತ್ರ ನಿನ್ನೆ ನನ್ನ ಹತ್ರ ಬಂದಿದ್ರು. ಸುಮಾರು ಅರ್ಧ ಗಂಟೆಯಷ್ಟು ಹೊತ್ತಿಗೆ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ. ನಾನು ಅವರದ್ದೆಲ್ಲ ಮನವೊಲಿಸುವಂತ ಕೆಲಸವನ್ನು ಮಾಡಿದ್ದೀನಿ. ನೋಡಿ, ಡಬಲ್ ರೋಡ್ ಆಗಬೇಕು, ರಿಂಗ್ ರೋಡ್ ಹೋಗ್ಬೇಕಿದ್ರು ನೀವು ಹೇಳಿದಾಗೆ ಅಷ್ಟೇ ಜಾಗ ಹೋಗ್ತದೆ. ಅಲ್ಲಿ ಎಲ್ಲ ಮನೆಗಳು ಎಲ್ಲ ಹೋಗ್ತದೆ, ಇದಕ್ಕಿಂತ ಜಾಸ್ತಿ ಮನೆಗಳು ಅಲ್ಲಿ ಹೋಗ್ತದೆ. ಅಲ್ಲಿ ಹೊಸ ಮನೆಗಳು ಇರುವಂತದ್ದು, ಇಲ್ಲಿ ಹಳೆ ಕಟ್ಟಡಗಳು ಇರುವಂತದ್ದು. ಆದ್ರೂ ಅವರು ಇಲ್ಲ, ಇದನ್ನು ತೆಗಿಬಾರ್ದು, ನಮಗೆ 4 ಲೇನ್ ಅಗತ್ಯ ಇಲ್ಲ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಅದು ಜನರಲ್ ಪಬ್ಲಿಕ್ ಏನ್ ಹೇಳ್ತಾರೆ, 4 ಲೇನ್ ಅಗತ್ಯ ಇದೆ ಅಂತ ಹೇಳ್ತಾರೆ. ನಾನು ಆದ್ರೂ ಅವರಿಗೆ ಹೇಳಿದ್ದೀನಿ, ನಿಮಗೆ ಬೇಡ ಆದ್ರೆ ಅಶೋಕ್ ರೈಗೆ ಬೇಡ, ಜನರಿಗೆ ಬೇಡ ಆದ್ರೆ ನನಗೆ ಬೇಡ. ಅವರನ್ನೆಲ್ಲ ಅವರು ಇನ್ನು ಹಂತವಾಗಿ ಮನ ಉಳಿಸುವಂತ ಕೆಲಸವನ್ನು ಮಾಡ್ತೇವೆ, ಅವರಿಗೆ ಅಭಿವೃದ್ಧಿ ಆಗ್ತದೆ. ಅದರಿಂದ ಮುಂದಿನ ದಿವಸಗಳಲ್ಲಿ ಅವರ ಹತ್ರ ಕೇಳಿಕೊಂಡೇ ಮುಂದುವರಿಸುವಂತ ಕೆಲಸವನ್ನು ಮಾಡ್ತೇವೆ. ಈಗ 4 ಲೇನ್ ಅನ್ನು ವಿಟ್ಲ ಎಂಟ್ರಿವರೆಗೆ ತರುವಂತ ಕೆಲಸವನ್ನು ಮಾಡ್ತೇವೆ. ಮುಂದೆ ಅವರ ಹತ್ರ ಚರ್ಚೆ ಮಾಡಿ ಜನ ಒಪ್ಪಿಗೆ ಕೊಟ್ರೆ ಅಭಿವೃದ್ಧಿ ಮಾಡ್ತೇವೆ ಹೊರತು ಇಲ್ಲ ಅಂತ ಆದ್ರೆ ಅದಕ್ಕೆ ಆ ಕೆಲಸಕ್ಕೆ ನಾವು ಕೈ ಹಾಕುತ್ತೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.